ನಾವು ಗಮನಿಸಿದ ಹಾಗೆ ಲಾಕ್ಡೌನ್ ಬಳಿಕ ಎರಡನೇ ವಿಮಾನ ಇದೀಗ ದುಬೈನಿಂದ ಮಂಗಳೂರಿಗೆ ಆಗಮಿಸಿದೆ. ವಿದೇಶದಲ್ಲಿ ಸಿಲುಕಿರುವಂತಹ ಕರಾವಳಿಗರನ್ನ ಕರೆತರುವಂತಹ ಪ್ರಯತ್ನಗಳಾಗ್ತಾ ಇದೆ. ವಂದೇ ಭಾರತ್ ಎನ್ನುವಂತಹ ಮಿಷನ್ ನಡಿ ಅನೇಕ ರಾಷ್ಟ್ರಗಳಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ವಾಪಸ್ ಕರೆತರುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವ್ಯಾಪಕವಾಗಿ ಈ ಪ್ರಯತ್ನಗಳು ಮತ್ತಷ್ಟು ಹೆಚ್ಚಳವಾಗಬೇಕು ಎನ್ನುವಂತಹ ಒಂದು ಆಗ್ರಹಗಳ ನಡುವೆ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಕರೆತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೊ ಇದೀಗ ಮೇ 12ರಂದು ಒಂದು ವಿಮಾನ ಮಂಗಳೂರು ಏರ್ಪೋರ್ಟ್ಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ಕ್ವಾರಂಟೈನ್ ಮಾಡುವಂತಹ ವ್ಯವಸ್ಥೆಗಳಿತ್ತು. ಇದೀಗ ಎರಡನೇ ವಿಮಾನ ನಿನ್ನೆ ರಾತ್ರಿ ಬಂದಿರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ವ್ಯಾಪಕವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ನಾವು ಗಮನಿಸಿದ ಹಾಗೆ ಮೊದಲ ವಿಮಾನ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳಾಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಸಮರ್ಪಕವಾದ ವ್ಯವಸ್ಥೆಗಳು ಇರಲಿಲ್ಲ, ನೀರಿನ ಸಮಸ್ಯೆ ಇತ್ತು, ಇನ್ನು ಲಗೇಜ್ಗಳನ್ನು ಕ್ಯಾರಿ ಮಾಡೋದಕ್ಕೆ ಅಲ್ಲಿ ಸಹಾಯಕರು ಯಾರು ಇರಲಿಲ್ಲ ಇತ್ಯಾದಿ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿತ್ತು. ನಾವು ಗಮನಿಸಿದ ಹಾಗೆ ಅನೇಕ ಸಂದರ್ಭಗಳಲ್ಲಿ ಈಗ ಪರಿಸ್ಥಿತಿ ಬದಲಾಗಿರುವಂತಹ ಕಾರಣ ಕೆಲವೊಂದು ಸಣ್ಣ ಪುಟ್ಟ ನ್ಯೂನ್ಯತೆಗಳಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಪರಿಗಣಿಸಬಹುದು. ಆದರೆ ನಿನ್ನೆ ಅಂತಹ ಯಾವುದೇ ವಿಚಾರಗಳು ಕೂಡ ಆಗದ ಹಾಗೆ ನೋಡಿಕೊಳ್ಳೋದಿಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳೇ ಏರ್ಪೋರ್ಟ್ನಲ್ಲಿ ಉಪಸ್ಥಿತರಿದ್ದರು ಅನ್ನುವಂತಹ ವಿಚಾರವನ್ನು ಕೂಡ ನಾವು ನೋಡಬಹುದು. ಮುಖ್ಯವಾಗಿ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರಿ ಅವರು ಸಹಿತ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೊತೆಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ದೇಶಕ ವಿ ರಾವ್ ಅವರು ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದು ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ಇರುವ ಹಾಗೆ ನೋಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ನಿನ್ನೆ ಬಂದಿರುವಂತಹ ಪ್ರಯಾಣಿಕರು 178 ದುಬೈನಿಂದ ಏರ್ ಇಂಡಿಯಾ ವಿಮಾನ EX414 ಈ ಒಂದು ವಿಮಾನದ ಮೂಲಕ 178 ಮಂದಿ ಈಗ ಕರಾವಳಿಗೆ ಆಗಮಿಸಿದ್ದಾರೆ ಅನ್ನುವಂಥದ್ದು. ಆಗಮಿಸಿದ ಪ್ರಯಾಣಿಕರ ಪೈಕಿ 25 ಮಂದಿ ಬೆಂಗಳೂರಿನ ಪ್ರಯಾಣಿಕರಿದ್ರು. ಅವರನ್ನು ಅಲ್ಲಿಂದಲೇ ನೇರವಾಗಿ ಬಸ್ ಮೂಲಕ ಕಳುಹಿಸಿಕೊಡುವಂತಹ ಕೆಲಸಗಳಾಯಿತು. ಇನ್ನು ಅವರಿಗೆ ಇಲ್ಲಿ ಕೋವಿಡ್ ಪರೀಕ್ಷೆಯನ್ನ ಮಾಡಿಲ್ಲ. ಬೆಂಗಳೂರು ತಲುಪಿದ ಬಳಿಕ ಅವರು ಪರೀಕ್ಷೆಗೆ ಒಳಗಾಗಲಿದ್ದಾರೆ. ಅದೇ ರೀತಿ ಕೊಡಗು ಜಿಲ್ಲೆಯ 8 ಮಂದಿ ಬಂದಿದ್ರು. ಉಡುಪಿಯ 65 ಮಂದಿ ಪ್ರಯಾಣಿಕರು ಕೂಡ ಇದೇ ಒಂದು ವಿಮಾನದಲ್ಲಿ ಕರಾವಳಿಗೆ ಬಂದಿದ್ರು. ಅವರನ್ನು ಕೂಡ ಅವರವರ ಜಿಲ್ಲೆಗೆ ಕಳುಹಿಸುವಂತಹ ವ್ಯವಸ್ಥೆಗಳಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತಹ ಪ್ರಯಾಣಿಕರು ಸುಮಾರು 80 ಜನರಿದ್ರು. ದಕ್ಷಿಣ ಕನ್ನಡದ 80 ಜನರು, ಉಡುಪಿ 65 ಸಹಿತ ಒಟ್ಟು 178 ಮಂದಿ ಪ್ರಯಾಣಿಕರು ಈ ಒಂದು ವಿಮಾನದ ಮೂಲಕ ಮಂಗಳೂರಿಗೆ ನಿನ್ನೆ ರಾತ್ರಿ ಆಗಮಿಸಿದ್ರು. ಇನ್ನು ಮಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆದಂತಹ ಬಳಿಕ ಹಣ ವರ್ಗಾವಣೆ ಪ್ರಕ್ರಿಯೆಗಳಿರ್ಬೋದು, ಸಿಮ್ ವಿತರಣೆ ಮಾಡುವಂತಹ ವಿಚಾರಗಳಿರ್ಬೋದು, ಇನ್ನು ಆರೋಗ್ಯ ಕಿಟ್ಗಳನ್ನು ಕೊಡುವಂತಹ ಕೆಲಸಗಳು, ಅದರ ಜೊತೆಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಏರ್ಪೋರ್ಟ್ನಲ್ಲೇ ಮಾಡಲಾಗಿತ್ತು. ಬಳಿಕ ಆರೋಗ್ಯ ಇಲಾಖೆಯ ತಪಾಸಣಾ ತಂಡದ ಪ್ರತಿ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಬಳಿಕ ಪ್ರಯಾಣಿಕರಿಗೆ ಸ್ಟ್ಯಾಂಪಿಂಗ್ ಮಾಡಿ ಇಮಿಗ್ರೇಷನ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲಾಯಿತು. ಬಳಿಕ ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಇದೇ ಸಂದರ್ಭದಲ್ಲಿ ಮಾಡಲಾಯಿತು. ಅವರಿಗೆ ಬೇಕಾಗಿರುವಂತಹ ಊಟ ಉಪಚಾರಗಳನ್ನು ಕೂಡ ಜಿಲ್ಲಾಡಳಿತದ ವತಿಯಿಂದಲೇ ಒದಗಿಸುವಂತಹ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಬಳಿಕ ಪ್ರಯಾಣಿಕರನ್ನ ಕ್ವಾರಂಟೈನ್ ಕೇಂದ್ರಗಳಿಗೆ, ಅಂದ್ರೆ ಅವರವರು ಬುಕಿಂಗ್ ಮಾಡಿರುವಂತಹ ಕ್ವಾರಂಟೈನ್ ಕೇಂದ್ರಗಳು ಏನಿದಾವೋ ಖಾಸಗಿಯಾಗಿ ಅವರು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಕ್ವಾರಂಟೈನ್ ಕೇಂದ್ರಗಳು, ಅವರಿಗೆ ಅಲ್ಲಿಗೆ ಬಸ್ ಮೂಲಕವೇ ಕಳುಹಿಸಿಕೊಡುವಂತಹ ಕೆಲಸಗಳು ಕೂಡ ಆಗಿದೆ. ಜಿಲ್ಲಾಡಳಿತವೇ ಪೊಲೀಸ್ ಭದ್ರತೆಯ ಜೊತೆಗೆ ಅವರನ್ನ ಕ್ವಾರಂಟೈನ್ ಕೇಂದ್ರಗಳಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಿದೆ. ಇನ್ನು ಬಂದಿರುವಂತಹ ಪ್ರಯಾಣಿಕರ ಥ್ರೋಟ್ ಸ್ವಾಬ್ ಸ್ಯಾಂಪಲ್ ಕಲೆಕ್ಷನ್ ಇವತ್ತಾಗತ್ತೆ ಎನ್ನುವಂತಹ ಮಾಹಿತಿಗಳು ಕೂಡ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. ಇನ್ನು ವಿಮಾನದಲ್ಲಿ 35 ಮಂದಿ ಗರ್ಭಿಣಿ ಮಹಿಳೆಯರು ಕೂಡ ಇದ್ರು. ಅವರಿಗಾಗಿ ಆರೋಗ್ಯ ಇಲಾಖೆಯಿಂದ ಪ್ರತ್ಯೇಕ ತಂಡವನ್ನೇ ಇಲ್ಲಿ ರಚನೆ ಮಾಡಲಾಗಿತ್ತು. ಅಂದ್ರೆ ಕಳೆದ ಬಾರಿ ಎಷ್ಟು ಮಂದಿ ಪ್ರಯಾಣಿಕರು ಬರ್ತಾರೆ, ಇವರಲ್ಲಿ ಯಾರಿದ್ದಾರೆ ಅನ್ನುವಂತಹ ಒಂದು ಖಚಿತವಾದ ಮಾಹಿತಿ ಜಿಲ್ಲಾಡಳಿತದ ಬಳಿ ಇರಲಿಲ್ಲ. ಹೀಗಾಗಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಕೆಲವೊಂದು ಎಡವಟ್ಟುಗಳಾಗಿತ್ತು ಅನ್ನುವಂತಹ ವಿಚಾರಗಳು. ಆದರೆ ಈ ಬಾರಿ ಈ ನಿಟ್ಟಿನಲ್ಲಿ ಮೊದಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ಜಿಲ್ಲಾಡಳಿತ ಎಲ್ಲ ಪ್ರಯಾಣಿಕರ ಡೀಟೇಲ್ಸ್ಗಳನ್ನು ಕೂಡ ಮುಂಚೆಯೇ ಕಲೆಕ್ಟ್ ಮಾಡಿಕೊಂಡಿತ್ತು. ಅಂದರೆ ಆನ್ಲೈನ್ ಮೂಲಕವೇ ಹೋಟೆಲ್ ಬುಕ್ಕಿಂಗಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ಆಗುವಂತಹ ವಿಳಂಬ ಸ್ವಲ್ಪ ತಗ್ಗಿತ್ತು. ಇನ್ನು ಅಗತ್ಯ ಇರುವಂತಹ ಕೌಂಟರ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಲಾಗಿತ್ತು. ಅಶಕ್ತ ಪ್ರಯಾಣಿಕರಿಗೆ ನೆರವಾಗೋದಿಕ್ಕೆ ಸಹಾಯಕರ ವ್ಯವಸ್ಥೆ ಕೂಡ ಇತ್ತು ಏರ್ಪೋರ್ಟ್ನಲ್ಲಿ. ಅದರ ಜೊತೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು, ಅಂದರೆ ಅಲ್ಲಿ ಪ್ರಯಾಣಿಕರಿಗೆ ಬೇಕಾದಂತಹ ಊಟ ಉಪಚಾರ, ನೀರಿನ ವ್ಯವಸ್ಥೆ, ಮತ್ತೆ ಅವರನ್ನು ಕ್ವಾರಂಟೈನ್ ಕೇಂದ್ರಗಳಿಗೆ ಕಳಿಸಿಕೊಡುವಂಥ ನಿಟ್ಟಿನಲ್ಲಿ
ಭದ್ರತಾ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಏರ್ಪೋರ್ಟ್ ವತಿಯಿಂದ ಮಾಡಲಾಗಿತ್ತು. ಸೊ ನಿನ್ನೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲದೆ ಪ್ರಯಾಣಿಕರು ತಮ್ಮ ತಮ್ಮ ಕೇಂದ್ರಗಳನ್ನು ತಲುಪಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಗಮನಿಸಬಹುದು.